ಬಾರಿ ನೀರ್ದ ಬಂಗ ಒಪ್ಪು ನೀಡಿದವರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬರ್ಪುನ ಭಕ್ತರು ತನ್ಕುಲಿನ ತಿರ್ಗಾಟನು ಒಂದೇ ದಿನಕ್ಕೂ ದುಂಬು ಪಾಡುಡು ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಕೇನುಂದರ ನೀರ್ದ ಸಮಸ್ಯೆ ಜಿಲ್ಲೆಡ ಜನಕ್ಲಿಗೆ ಮಾತ್ರ ದೇವಸ್ಥಾನಲಿಗ್ಲ ಸಮಸ್ಯೆ ಆತನ ಜಿಲ್ಲೆದ ಪ್ರಧಾನ ಸುದೆ ನೇತ್ರಾವತಿಡ ನೀರು ಕಮ್ಮಿಯಾಗಿ ನೀಡಿದವರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ನೀರಿಗೂ ಕೊರತೆ ಎದುರಾತನ ಅಂಜಾದ ಕ್ಷೇತ್ರಗೂ ಬರ್ಪುನ ಭಕ್ತರು ತನ್ಕುಲಿನ ತಿರ್ಗಾಟನು ಒಂದೇ ದಿನಕ್ಕೂ ದುಂಬುಕೊ ನೋಡು ಭಕ್ತರು ಸಹಕಾರ ಕೊರುಡು ಒಂದು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಕೇನುಂದರ ಜಿಲ್ಲೆಡ 2 ದಿನ 4 ದಿನ ಬುಡ್ದು ನೀರು ಕೊರ್ಪನ ಕ್ರಮ ದಿಗೂ ನೀಡಿದವ್ರ ಧರ್ಮಸ್ಥಳಕ್ಕೂ ಬರ್ಪನ ಭಕ್ತರಿಗೆ ಜಿಂಜ ನೀರು ಬೋಡಾಯಿ ನೀಡಿದವ್ರ ನೀರಿಗೆ ಸಮಸ್ಯೆ ಬೈದನ ಈ ಕಾರಣ ಹಿಡಿದು ಭಕ್ತರು ತಿರ್ಗಾಟದಕ್ಲು ಒಂದೇ ದಿನ ಬುಡ್ದು ಕ್ಷೇತ್ರಕ್ಕೆ ಬತ್ತಂಡ ಎಡ್ಡೆಂದು ಪನ್ಪನ ರೀತಿಡು ಡಾಕ್ಟರ್ ಹೆಗ್ಡೆರ್ ಭಕ್ತರಡ ಪಿನ್ನಾಯ್ತೊಂದರ ಅಣೆಕಟ್ಟು ಇಲ್ಲದೇ ಇದ್ರೆ ದೇವರ ಅಭಿಷೇಕಕ್ಕೂ ನೀರು ಇರ್ತಿರ್ಲಿಲ್ಲ. ಈಗೇನಾಗಿದೆ ಅಲ್ಲಿ ಒಂದು ಅಣೆಕಟ್ಟು ಸರ್ಕಾರ ಕಿಂಡಿ ಅಣೆಕಟ್ಟು ಮಾಡಿರೋದ್ರಿಂದ ಅದರ ಹಿಂಭಾಗದಲ್ಲಿ ನೀರಿರೋದ್ರಿಂದ ಈ ತೀರ್ಥದ ಗುಂಡಿ ಅಂತ ನಾವು ಹೇಳಿದೆ, ತೀರ್ಥದ ಹೊಂಡದಲ್ಲಿ ನೀರು 4 ಅಡಿ ಕಡಿಮೆ ಆಗಿದೆ. ಈಗ ತಾತ್ಕಾಲಿಕವಾಗಿ ದೇವರಿಗೆ ಅಭಿಷೇಕಕ್ಕೆ ನೀರಿಗೆ ತೊಂದರೆ ಆಗೋದಿಲ್ಲ. ಇದೇ ರೀತಿ ಇನ್ನೊಂದು 15 ದಿವಸ ಮುಂದುವರೆದ್ರೆ ಗೊತ್ತಿಲ್ಲ, ಬಹುಶಃ ಭಗವಂತನಿಗೂ ಬಿಸಿ ತಟ್ಟಬಹುದು.